ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಒಂದು ಸುವಾರ್ತೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿದ್ದೀವಿ ಕೀರ್ತನೆ 92ರಿಂದ 91 ಕೀರ್ತನೆ ತನಕ ನಾವು ಧ್ಯಾನಿಸಿದೆವು. ದಯಾಮಯ ದೇವರು ನಮ್ಮ ಮೇಲೆ ದಯೆ ತೋರಲಿ, ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಿಮ್ಮ ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ಈ ಸುವಾರ್ತೆಯನ್ನು ಆಲಿಸುವಾಗ ನಮ್ಮ ದೇಹ, ಆತ್ಮ, ಮನಸ್ಸಿನಲ್ಲಿ ನಿಮ್ಮ ಪ್ರಸನ್ನತೆಯ ಆಶೀರ್ವಾದ ಇಳಿದು ಬರಲಿ, ಸೌಖ್ಯವನ್ನು ನಮಗೆ ತರಲಿ. ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ಮನ್ನಿಸಿರಿ. ಈ ಸುವಾರ್ತೆ ನಾವು ಆಲಿಸಲ್ಪಡುವಂತೆ, ಗ್ರಹಿಸುವಂತೆ ಆತ್ಮರಿಂದ ನಮ್ಮನ್ನು ಭರಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ತಗೊಳ್ಳೋಣ ಕೀರ್ತನೆ 92. ನಿಮ್ಮಲ್ಲಿ ಬೈಬಲ್ ಇದ್ದರೆ 92ನೇ ಕೀರ್ತನೆಯನ್ನು ತಗೊಳ್ಳಿ. ಈ ಕೀರ್ತನೆ 15 ವಾಕ್ಯಗಳುಳ್ಳ ಕೀರ್ತನೆ, ಸೃಷ್ಟಿಕರ್ತನ ಸ್ತುತಿ. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಪರಾತ್ಪರನೇ, ನಿನ್ನ ನಾಮ ಭಜನೆ ಹಿತಕರ. ಪ್ರಾತಃ ಕಾಲದಲ್ಲೇ ನಿನ್ನ ಪ್ರೀತಿಯನ್ನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನ್ನು ವರ್ಣಿಸುವುದುಚಿತ ವೀಣಾ ಸ್ವರಮಂಡಲದಿಂದ. ಕೊಳಲ ದನಿಯಿಂದ, ಕಿನ್ನರಿಯ ನಾದ ಸ್ವರದಿಂದ, ನಿನ್ನ ಕಾರ್ಯಗಳಿಂದ ಪ್ರಭು ನನ್ನನ್ನು ಆನಂದಗೊಳಿಸಿರುವೆ. ನಿನ್ನ ಕಾರ್ಯಗಳ ನೋಡಿ ನಾನು ಉಲ್ಲಾಸದಿಂದ ಹಾಡುವೆ. ಪ್ರಭು, ನಿನ್ನ ಕೃತ್ಯಗಳೆನಿತೋ ಅಮೂಲ್ಯ, ನಿನ್ನ ಆಲೋಚನೆಗಳು ಎನಿತೋ ಅಶೋಧ್ಯ. ಇದನ್ನರಿಯನೋ ಪಶುಪ್ರಾಯನೋ, ಇದ ತಿಳಿಯನೋ ಬುದ್ಧಿಹೀನನು. ದುರುಳರು ಚುಗುರಬಹುದು ಹುಲ್ಲಿನಂತೆ, ಕಿಡುಕರು ಅರಳಬಹುದು ಹೂವಿನಂತೆ. ಅವರ ಅಳಿವಂತೂ ಕಟ್ಟಿಟ್ಟ ಬುತ್ತಿಯಂತೆ. ನೀನಾದರೋ ಪ್ರಭು ಸರ್ವದಾ ಇರುವೆ, ಮಹೋನ್ನತದೊಳು ವಿರಾಜಿಸುತ್ತಿರುವೆ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ. ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸಿರುವೆ. ನಿನ್ನ ಶತ್ರುಗಳ ವಿನಾಶ ನಿಶ್ಚಿತ, ಕೆಡುಕರೆಲ್ಲ ಚದುರಿ ಪೋಪುವುದು ಖಚಿತ. ನ ಕಣ್ಣಾರೆ ಕಂಡಿರುವೆ ಶತ್ರುಗಳಿಗಾದ ದುರ್ಗತಿಯನ್ನು, ಕಿವಿಯಾರೆ ಕೇಳಿರುವೆ ನನ್ನ ವಿರೋಧಿಗಳಿಗಾದ ವಿಪತ್ತನ್ನು. ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ, ವೃದ್ಧಿಯಾಗುವರು ಲೆಬನೋನಿನ ದೇವದಾರಿನಂತೆ. ಅವರಿರುವರು ಪ್ರಭುವಿನ ಆಲಯದಲ್ಲೇ ನೆಟ್ಟ ಸಸಿಗಳಂತೆ, ನಮ್ಮ ದೇವಾಂಗಳದಿ ಹುಲುಸಾಗಿ ಬೆಳೆವ ಮರಗಳಂತೆ. ಫಲಿಸುವರು ಮುಪ್ಪಿನಲು, ಶೋಭಿಸುವರು ಪಚ್ಚೆ ಪಸಿರಂತೆ. ಈ ಪರಿ ಪಡೆಯುವುದು ಸಾಕ್ಷ್ಯ ಪ್ರಭುವಿನ ಸತ್ಯಸಂಧತೆ. ಆತನೇ ನನಗೆ ಪೊರೆಬಂಡೆ, ಆತನಲ್ಲಿಲ್ಲ ವಕ್ರತೆ. ಆತ್ಮೀಯರೇ, ನಾವು ಸೃಜಿಸಲ್ಪಟ್ಟಿದ್ದು ದೇವರನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು. ಅದರಿಂದ ಸೃಷ್ಟಿಕರ್ತನ ಸ್ತುತಿಯನ್ನು ಮಾಡುವುದು ಅದು ನಮಗೆ ಕೊಟ್ಟ ಒಂದು ಶ್ರೇಷ್ಠ ವರ. ಅದನ್ನು ಭಾರ ಅಂತ ಆಲೋಚಿಸದೆ ಪ್ರೀತಿಯಿಂದ ನಾವು ಆ ಒಂದು ಕಾರ್ಯವನ್ನು ಮಾಡತಕ್ಕದ್ದು. ಈ ಕೀರ್ತನೆಯಲ್ಲಿ ಕೀರ್ತನೆಗಳು ಹೇಳ್ತಾನೆ, ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ನಿನ್ನನ್ನು ಸ್ತುತಿಸುವುದು ನನಗೆ ಒಂದು ಆಶೀರ್ವಾದ, ಮಂಗಳಕರ. ಪರಾತ್ಪರನೇ, ನಿನ್ನ ನಾಮ ಭಜನೆ ಹಿತಕರ. ಆದ್ದರಿಂದ ದೇವರ ನಾಮವನ್ನು ನಾವು ಭಜಿಸುವಾಗ ನಮಗೆ ಆಶೀರ್ವಾದ ಸಿಗುತ್ತೆ. ದೇವರಿಗೆ ಮಹಿಮೆ ಹೆಚ್ಚುವುದಿಲ್ಲವಾದರೂ ನಮಗೆ ಆಶೀರ್ವಾದ ಸಿಗುತ್ತೆ. ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೀತಿಯನ್ನು, ಅಂದರೆ ಯಾವಾಗ ನಾನು ಬೆಳಗ್ಗೆ ಎದ್ದಾಗಲೇ ನಿನ್ನ ಪ್ರೀತಿಯನ್ನು, ರಾತ್ರಿ ಕಾಲದಲ್ಲಿ ನಿನ್ನ ಸತ್ಯತೆಯನ್ನು, ಮಲಗಲಿಕ್ಕೆ ಹೋಗುವಾಗ ನಿನ್ನ ಸತ್ಯತೆಯನ್ನು ವರ್ಣಿಸುವುದುಚಿತ ವೀಣಾ ಸ್ವರಮಂಡಲದಿಂದ, ಕೊಳಲ ದನಿಯಿಂದ, ಕಿನ್ನರಿಯ ನಾದ ಸ್ವರದಿಂದ. ಅಂದರೆ ನಿನಗೆ ವಿ ಹ್ಯಾವ್ ಟು ಪ್ರೈಸ್ ಆ್ಯಂಡ್ ವರ್ಷಿಪ್ ಹಿಮ್. ಆತನನ್ನು ವೀಣಾ ಸ್ವರಮಂಡಲದಿಂದ, ಕೊಳಲ ಧ್ವನಿಯಿಂದ, ಕಿನ್ನರಿಯ ನಾದ ಸ್ವರದಿಂದ ವರ್ಣಿಸುವುದು ಉಚಿತ. ನಿನ್ನ ಕಾರ್ಯಗಳಿಂದ ಪ್ರಭು ನನ್ನನ್ನು ಆನಂದಗೊಳಿಸಿರುವೆ.
ನಿನ್ನ ಕಾರ್ಯಗಳ ನೋಡಿ ನಾನು ಉಲ್ಲಾಸದಿಂದ ಹಾಡುವೆ. ನಿನ್ನ ಕಾರ್ಯಗಳು, ಪ್ರಭುವಿನ ಕಾರ್ಯಗಳೆನಿತೋ ಆಶೀರ್ವಾದ ಹೊಂದಿದ ಕಾರ್ಯಗಳು, ಒಳ್ಳೆಯದು, ಉತ್ತಮವಾದುದು. ಪ್ರಭು ಎಂದೂ ನಮಗೆ ಕೆಟ್ಟದನ್ನು ಬಯಸುವುದಿಲ್ಲ. ಆದ್ದರಿಂದ ನಿನ್ನ ಕಾರ್ಯಗಳು, ದೇವರ ಕಾರ್ಯಗಳು ಪವಿತ್ರ ಕಾರ್ಯಗಳು. ದೇವರ ಸೃಷ್ಟಿ ಇರಬಹುದು, ಎಲ್ಲವೂ ಆತ ಒಂದು ಯೋಜನಾಭರಿತ ರೀತಿಯಲ್ಲಿ ಮಾಡಿದ್ದಾನೆ. ಮಾತ್ರವಲ್ಲ, ನಿನ್ನ ಕಾರ್ಯಗಳ ನೋಡಿ ನಾನು ಉಲ್ಲಾಸದಿಂದ ಹಾಡುವೆ. ನಿನ್ನ ಕಾರ್ಯಗಳು, ಈ ಎಲ್ಲ ಕಾರ್ಯಗಳು ನೀವು ಮಾಡುವುದನ್ನು ನೋಡುವಾಗ ನನ್ನ ಮನ ಉಲ್ಲಾಸಿಸುತ್ತಿದೆ. ಪ್ರಭು ನಿನ್ನ ಕೃತ್ಯಗಳೇನಿತೋ ಅಮೂಲ್ಯ. ಪ್ರಭುವಿನ ಕಾರ್ಯಗಳು, ಕೃತ್ಯಗಳೇನಿತೋ ಅಮೂಲ್ಯ. ನಿನ್ನ ಆಲೋಚನೆಗಳು ಏನಿತೋ ಅಶೋಧ್ಯ. ಆದ್ದರಿಂದ ಆ ಕೃತ್ಯಗಳು ಅಮೂಲ್ಯವಾದ ಕೃತ್ಯಗಳು, ಆಲೋಚನೆಗಳು ಅಶೋಧ್ಯ. ಯಾರಿಗೂ ಅದನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟವಾಗುವಂಥದ್ದು ಹಾಗೂ ಪ್ರಮುಖವಾಗಿ ಆಶೀರ್ವಾದ ಹೊಂದುವಂತಹ ಕಾರ್ಯಗಳು, ಆಲೋಚನೆಗಳು. ಪ್ರಭುವಿನಲ್ಲಿ ಕೆಟ್ಟ ಆಲೋಚನೆ ಇಲ್ಲ, ದೇವರಲ್ಲಿ ದುರಾಲೋಚನೆ ಇಲ್ಲ. ದೇವರಲ್ಲಿರುವ ಆಲೋಚನೆ ಒಳ್ಳೆಯ ಆಲೋಚನೆ. ನಾವು ಸ್ತುತಿಸುವಾಗ, ಪ್ರಾರ್ಥಿಸುವಾಗ ಆ ಆಲೋಚನೆ ಆಶೀರ್ವಾದವಾಗಿ ನಮಗೆ ಮಾರ್ಪಾಡುತ್ತೆ. ಇದನ್ನರಿಯನು ಪಶುಪ್ರಾಯನು, ಇದ ತಿಳಿಯನು ಬುದ್ಧಿಹೀನನು. ಪಶುಪ್ರಾಯನು ಏನು ಮಾಡ್ತಾನೆ? ಇದನ್ನು ಅರಿಯುವುದಿಲ್ಲ. ಬುದ್ಧಿಹೀನನು ಇದನ್ನು ಗ್ರಹಿಸುವುದಿಲ್ಲ. ಅದರಿಂದ ನಾವು ಇವತ್ತು ಬುದ್ಧಿಹೀನ ಕ್ರೈಸ್ತರಾಗಬಾರ್ದು, ಬುದ್ಧಿಹೀನ ವ್ಯಕ್ತಿಗಳಾಗಬಾರ್ದು. ಇವತ್ತು ನೀವು ಲೋಕದಲ್ಲಿ ನೋಡಿದರೆ ಬುದ್ಧಿಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ. ಹೊಸೆಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ ವಾಕ್ಯ 6ರಲ್ಲಿ ದೇವರು ಹೇಳ್ತಾರೆ, ನನ್ನ ಜನರು ಬುದ್ಧಿಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ, ಅವರು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಇವತ್ತು ಇದು ದೈವ ಜ್ಞಾನ, ದೇವರ ವಾಕ್ಯ, ದೇವರ ಜ್ಞಾನ. ಆ ಜ್ಞಾನದಿಂದ ನಾವು ತುಂಬಲ್ಪಟ್ಟಾಗ ನಾವು ಏನೆಲ್ಲ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೋ ನಾವು ಆಶೀರ್ವಾದ ಹೊಂದುತ್ತೇವೆ. ದುರುಳರು ಚಿಗುರಬಹುದು ಹುಲ್ಲಿನಂತೆ. ನಿಮ್ಗೆ ಗೊತ್ತು, ಹುಲ್ಲು ಚಿಗುರುತ್ತೆ. ಕೆಡುಕರು ಅರಳಬಹುದು ಹೂವಿನಂತೆ, ಅವರ ಅಳಿವಂತೂ ಕಟ್ಟಿಟ್ಟ ಬುತ್ತಿಯಂತೆ. ಅದರಿಂದ ಆ ಅಳಿವು ನಾವು ಯೋಚನೆ ಮಾಡ್ಬೋದು. ದುರುಳರು ಅತಿ ಬೇಗ ಲೋಕದಲ್ಲಿ ದುರುಳರು ಬೆಳೀತಾ ಇರ್ತಾರೆ. ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್, ಆಸ್ತಿಗಳ ಮೇಲೆ ಆಸ್ತಿ, ಹಣದ ಮೇಲೆ ಹಣ ಎಲ್ಲ ಮಾಡ್ತಾರೆ. ಆದರೆ ಆತ್ಮ ನಷ್ಟವಾದರೆ ಏನು ಪ್ರಯೋಜನ? ಲೋಕವನ್ನು ಗೆದ್ದು ಆತ್ಮವನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ? ದುರುಳರು ಚುಗುರಬಹುದು ಹುಲ್ಲಿನಂತೆ, ಗೆಡುಕರು ಅರಳಬಹುದು ಹೂವಿನಂತೆ, ಅವರ ಅಳಿವಂತೂ ಕಟ್ಟಿಟ್ಟ ಬುತ್ತಿಯಂತೆ. ನೀನಾದರೂ ಪ್ರಭುವು ಸರ್ವದಾ ಇರುವೆ, ಮಹೋನ್ನತದೊಳು ವಿರಾಜಿಸುತ್ತಿರುವೆ. ನೀನಾದರೂ ಸರ್ವದಾ ಇರುವೆ, ಮಹೋನ್ನತದೊಳು ವಿರಾಜಿಸುತ್ತಿರುವೆ. ಅದರಿಂದ ನಮ್ಮ ಪ್ರಭು ನಮ್ಮೊಡನೆ ಸದಾಕಾಲ ಇದ್ದಾರೆ. ಯೇಸು ಸ್ವಾಮಿ ನೋಡಿದ್ರು, ನಾನು ನಿಮ್ಮೊಡನೆ ಲೋಕಾಂತ್ಯದವರೆಗೂ ಇದ್ದೇನೆ. ಯೋಹಾನ 16:33. ಲೋಕಾಂತ್ಯದವರೆಗೆ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಾವು ಪ್ರಾರ್ಥಿಸುವಾಗ, ಕೀರ್ತನೆ ಓದುವಾಗ, ಬೈಬಲ್ ಓದುವಾಗ ನಮ್ಮೊಟ್ಟಿಗೆ ಅವರಿದ್ದಾರೆ. ನೀನಾದರೂ ಪ್ರಭು ಸರ್ವದಾ ಇರುವೆ, ಮಹೋನ್ನತದಳು ವಿರಾಜಿಸುತ್ತಿರುವೆ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ. ನನಗೆ ಯಾವ ಬಲ? ಆ ಕಾಡು ಕೋಣಕ್ಕೆ ಕೊಂಬಿನಲ್ಲಿ ಬಲ ಇದೆ. ಅದು ಯಾವುದೇ ಸಿಂಹವನ್ನು ಅಥವಾ ಯಾವುದೇ ಹುಲಿ ಬೇಟೆಯಾಡುವ ಪ್ರಾಣಿಯನ್ನು ತಿವಿಯುತ್ತೆ. ಅದರ ಕೊಂಬಿಗೆ ಸಿಕ್ಕಿದ್ರೆ ಅದು ಬದುಕುಳಿಯುವುದಿಲ್ಲ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ. ಆ ಬಲ ನಮಗೆಲ್ಲಿದೆ? ಪ್ರಾರ್ಥನೆಯಲ್ಲಿದೆ. ದೇವರ ವಾಕ್ಯ ಎಂಬ ಖಡ್ಗ, ಆ ಪವಿತ್ರಾತ್ಮರ ಖಡ್ಗ ದೇವರ ವಾಕ್ಯದಲ್ಲಿದೆ. ಅದರಿಂದ ನಮಗೂ ಒಂದು ಶಕ್ತಿ ಇದೆ, ಅದನ್ನು ನಾವು ಕಳ್ಕೊಳ್ಬಾರ್ದು. ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ದೇವರ ವಾಕ್ಯದ ಶಕ್ತಿ ಕೊಟ್ಟಿದ್ದಾರೆ. ನೀನಾದರೂ ಪ್ರಭು ಸರ್ವದಾ ಇರುವೆ, ಮಹೋನ್ನತದೊಳು ವಿರಾಜಿಸುತ್ತಿರುವೆ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ. ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸಿರುವೆ. ನಿನ್ನ ಶತ್ರುಗಳ ವಿನಾಶ ನಿಶ್ಚಿತ, ಕೆಡುಕರೆಲ್ಲ ಚದುರಿ ಪೋಪುವುದು ಖಚಿತ. ನಾ ಕಣ್ಣಾರೆ ಕಂಡಿರುವೆ ಶತ್ರುಗಳಿಗಾದ ದುರ್ಗತಿಯನ್ನು, ಕಿವಿಯಾರೆ ಕೇಳಿರುವೆ ನನ್ನ ವಿರೋಧಿಗಳಿಗಾದ ವಿಪತ್ತನ್ನು. ನಿನ್ನ ಶತ್ರುಗಳ ವಿನಾಶ ನಿಶ್ಚಿತ, ಕೆಡುಕರೆಲ್ಲ ಚದುರಿ ಪೋಪುವುದು ಖಚಿತ. ನಾ ಕಣ್ಣಾರೆ ಕಂಡಿರುವೆ ಶತ್ರುಗಳಿಗಾದ ದುರ್ಗತಿಯನ್ನು, ಕಿವಿಯಾರೆ ಕೇಳಿರುವೆ ನನ್ನ ವಿರೋಧಿಗಳಿಗಾದ ವಿಪತ್ತನ್ನು. ನಿನ್ನ ಶತ್ರುಗಳ ವಿನಾಶ ನಿಶ್ಚಿತ, ಕೆಡುಕರೆಲ್ಲ ಚದುರಿ ಪೋಪುವುದು ಖಚಿತ. ನಾ ಕಣ್ಣಾರೆ ಕಂಡಿರುವೆ ಶತ್ರುಗಳಿಗಾದ ದುರ್ಗತಿಯನ್ನು. ಆದ್ದರಿಂದ ನಿನಗೆ ವಿರೋಧ ಮಾಡಿ ಜೀವಿಸುವುದು ಕಷ್ಟ. ಆದ್ದರಿಂದ ನಾನು ಕೇಳಿದ್ದೀನಿ, ಕೀರ್ತನಕಾರ ಹೇಳ್ತಾನೆ, ನಾನು ಇವೆಲ್ಲ ಆ ಆಪತ್ತುಗಳು ಹೇಗೆ ಬಂತು, ವಿಪತ್ತುಗಳು ಹೇಗೆ ಬಂತು ಅದನ್ನು ಕೇಳಿದ್ದೀನಿ. ಸಜ್ಜನರಿಗೆ ಯಾವ ಆಶೀರ್ವಾದ ಸಿಗುವುದು? ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ. ಖರ್ಜೂರದ ವೃಕ್ಷ ನಿಮ್ಗೆ ಗೊತ್ತಿದೆ, ಖರ್ಜೂರದ ಮರ ಒಳ್ಳೆ ಹಣ್ಣನ್ನು ಕೊಡುತ್ತೆ.
ವೃದ್ಧಿಯಾಗುವರು ಲೆಬನೋನಿನ ದೇವದಾರು ಅತಿ ಎತ್ತರವಾದ ಮರ, ಅಂದರೆ ಅವರ ಎತ್ತರವಾಗಿ ಅವರು ಆಶೀರ್ವಾದ ಹೊಂದುವುದರ ಬೆಳೆಯುವರು. ಅವರಿರುವರು ಪ್ರಭುವಿನ ಆಲಯದಲ್ಲಿ ನೆಟ್ಟ ಸಸಿಗಳಂತೆ. ಅವರು ಪ್ರಭುವಿನ ಆಲಯದಲ್ಲಿ ನೆಟ್ಟ ಸಸಿ, ಅದು ಬಾಡಿ ಹೋಗುವುದಿಲ್ಲ. ಪ್ರಭುವಿನ ಹೊರತೆಯಿಂದ ಆಶೀರ್ವಾದ ಪಡೆಯುತ್ತೆ, ಯಾವ ಕೊರತೆ ಇರುವುದಿಲ್ಲ. ನಮ್ಮ ದೇವಾಂಗಳದಿ ಹುಲುಸಾಗಿ ಬೆಳೆಯುವ ಮರಗಳಂತೆ. ಫಲಿಸುವರು ಮುಪ್ಪಿನಲು, ಶೋಭಿಸುವರು ಪಚ್ಚೆ ಬಸಿರಂತೆ. ಅವರಿರುವರು ಪ್ರಭುವಿನ ಆಲಯದಲ್ಲೇ ನೆಟ್ಟ ಸಸಿಗಳಂತೆ, ನಮ್ಮ ದೇವಾಂಗಳದಿ ಹುಲುಸಾಗಿ ಬೆಳೆಯುವ ಮರಗಳಂತೆ. ಫಲಿಸುವರು ಮುಪ್ಪಿನಲು, ಶೋಭಿಸುವರು ಪಚ್ಚೆ ಬಸಿರಂತೆ. ಈ ಪರಿ ಪಡೆಯುವುದು ಸಾಕ್ಷ್ಯ ಪ್ರಭುವಿನ ಸತ್ಯಸಂಧತೆ. ಆತನೇ ನನಗೆ ಪೊರೆಬಂಡೆ, ಆತನಲ್ಲಿಲ್ಲ ವಕ್ರತೆ. ಯಾವಾಗಲೂ ನೆನಪಿಟ್ಕೊಳ್ಳಿ, ಆತನೇ ಪೊರೆಬಂಡೆ. ಇವತ್ತು ನಾನು ನೀವು ಬದುಕಿದ್ದೀವಿ ಅಂದರೆ, ಜೀವಿಸ್ತೀವಿ ಅಂದರೆ ಅದು ದೇವರ ಆಶೀರ್ವಾದ, ದೇವರ ಅನುಗ್ರಹ, ದೇವರ ಕೃಪೆ, ದೇವರ ಒಂದು ಕರುಣೆ ಅನ್ಬಹುದು. ಅದರಿಂದ ಆತನೇ ನನಗೆ ಪೊರೆಬಂಡೆ, ಈಸ್ ಮೈ ಇನ್ಶೂರೆನ್ಸ್. 16ನೇ ಅಧ್ಯಾಯ ಹೇಳ್ತಾ ಇದೆ, 16ನೇ ಅಧ್ಯಾಯ ಕೀರ್ತನೆ 16 ವಾಕ್ಯ 5, 16:5. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನು. ಯು ಆರ್ ಮೈ ಕಪ್, ಯು ಆರ್ ಮೈ ಪೋರ್ಷನ್. ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಆತನ ಕೈಯಲ್ಲಿದೆ ನನ್ನ ವಿಮೆ. ನಾವೆಷ್ಟು ಇನ್ಶೂರೆನ್ಸ್ ಪಾಲಿಸಿಗಳು ಮಾಡಬಹುದು, ಆದರೆ ನಮಗೆ ದೇವರು ನಮ್ಮ ಪೊರೆಬಂಡೆಯಾಗಿರಬೇಕು. ನಾವು ದೇವರನ್ನು ಹೊಂದಿಕೊಂಡು ಬಾಳಬೇಕು, ದೇವರ ಜೊತೆಗೆ ಬಾಳಬೇಕು. ಆ ದೇವರು ನಮಗೆ ಪ್ರಕಟಪಡಿಸಿದ್ದಾರೆ ಯೇಸುವಿನಲ್ಲಿ ನಾವು ಬಾಳೋಣ. ಆತನಲ್ಲಿಲ್ಲ ವಕ್ರತೆ. ದೇವರಲ್ಲಿ, ಪರಮತ್ರಿತ್ವರಲ್ಲಿ ಅಥವಾ ಪ್ರಭು ಯೇಸುವಿನಲ್ಲಿ ವಕ್ರತೆ ಇಲ್ಲ. ವಕ್ರವಾಗಿ ಯೋಚಿಸುವುದು ನಾವು. ಆದ್ದರಿಂದ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಬಾಳೋಣ. ಮುಂದಿನ ಕೀರ್ತನೆ 93. ಈ ಕೀರ್ತನೆ 1-5 ವಾಕ್ಯಗಳಿವೆ. ಪ್ರಭು ರಾಜಾಧಿರಾಜ, ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು, ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನು. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು, ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನು. ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು, ಸ್ಥಿರಪಡಿಸಿಹನು ಕದಲದಂತೆ ಜಗವನು. ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ. ಸಮುದ್ರಗಳು ಪ್ರಭು ಮೊರೆಯುತ್ತಿಹವು, ಗರ್ಜನೆಗೈದು ಬೋರ್ಗರೆಯುತ್ತಿಹವು. ಸಾಗರಗಳ ಗರ್ಜನೆಗಿಂತ, ಸಮುದ್ರ ತರಂಗಗಳಿಗಿಂತ ಮಹೋನ್ನತ ಪ್ರಭು ಬಲವಂತ. ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ, ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗ ಯುಗಾಂತರಕ್ಕೂ ಅದು ಅರ್ಹ. ಅದರಿಂದ ದೇವರು, ಆ ದೇವರ ಶಕ್ತಿ, ಅದಕ್ಕೆ ನಾವು ಸರ್ವೇಶ್ವರ, ಸರ್ವಶಕ್ತ ಅಂತೀವಿ. ಸರ್ವೇಶ್ವರ ಎಲ್ಲವನ್ನು ಬಲ್ಲವನಾತ. ಆತನಲ್ಲಿ ಎಲ್ಲವೂ ಅಡಗಿದೆ. ಆತನೇ ಸರ್ವಸ್ವ, ಆತನಿಗಿಂತ ಬೇರೆ ಯಾವುದೂ ಇಲ್ಲ. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರ ಲಾಂಛನವನು. ನೋಡಿ, ಆ ಘನತೆ, ಆ ಕೆಲವು ಸರಿ ನಮ್ಮ ವಸ್ತ್ರಗಳಿಗೆ ಘನತೆ ಇದೆ. ಅರ್ಧಂಬರ್ಧ ಮೈ ತೋರಿಸುವ ಬಟ್ಟೆಗಳಿದ್ರೆ ಏನಾಗುತ್ತೆ, ಜನ ನಗಾಡ್ತಾರೆ. ಈ ದಿನಗಳಲ್ಲಿ ನೀವು ನೋಡಿದ್ದೀರಿ, ಹರಿದು ಹೋದ ಜೀನ್ಸ್ ಹಾಕಿದ್ರೆ ಅಥವಾ ಏನೋ ಅರ್ಧಂಬರ್ಧ ಹಾಕಿದ್ರೆ ಜನ ವಕ್ರ ದೃಷ್ಟಿಯಲ್ಲಿ ನೋಡ್ತಾರೆ. ನಾವು ಹೇಳ್ಬೋದು, ಅದು ನನ್ನ ಸ್ವಾತಂತ್ರ್ಯ. ನಿನ್ನ ಸ್ವಾತಂತ್ರ್ಯ ಹೌದು, ಆದರೆ ನಿನ್ನ ಘನತೆ, ನಿನ್ನ ಸ್ವಾತಂತ್ರ್ಯ ನಿನ್ನ ಕೈಯಲ್ಲಿದೆಯೋ, ನಿನ್ನ ಘನತೆಯು ನಿನ್ನ ಕೈಯಲ್ಲಿದೆ. ನಮಗೂ ಹೇಳ್ತಾರೆ ಅನೇಕ ಬಾರಿ, ನಾನು ಪ್ಯಾಂಟ್ ಶರ್ಟಲ್ಲಿ ಹೋದರೆ ಅಥವಾ ಟೀ ಶರ್ಟ್ ಹಾಕಿ ಹೋದರೆ ನೀವು ಫಾದರ್ ಥರ ಕಾಣೋಲ್ಲ. ನಾನೊಂದು ಸರಿ ಈ ಕ್ಯಾಸೆಕ್ ಹಾಕಿ ಹೋದರೆ ಅಥವಾ ಗುರುಗಳ ಬಟ್ಟೆ ಹಾಕಿ ಹೋದರೆ ಎಷ್ಟೋ ಬದಲಾವಣೆ ಅಂತಾರೆ. ನನ್ನ ಸ್ನೇಹಿತನೊಬ್ಬ ನನಗೆ ಯಾವಾಗಲೂ ನನಗೆ ನೆನಪಿಸು. ನಾನು ಅವನ ಹತ್ರ ಸುಮ್ಮನೆ ಕೆಲವು ಸರಿ ತಮಾಷೆಗಾಗಿ ಕೇಳೋದು, ಯಾವುದೋ ಪ್ರೋಗ್ರಾಮ್ ಹೋಗುವಾಗ ನಾನು ಕ್ಯಾಸೆಕ್ ಹಾಕ್ಬೇಕಾ ಶರ್ಟಲ್ಲಿ ಬರಬೇಕಾ, ಅವ್ನು ಮೊದಲು ಹೇಳ್ತಾನೆ, ಫಾದರ್ ನೀವು ಗುರುಗಳ ಬಟ್ಟೆ ಹಾಕಿ. ಅಂದರೆ ಅದರ ಘನತೆ ಇದೆ. ನಾನೊಬ್ಬ ಆರಿಸಲ್ಪಟ್ಟವನು, ಆಯ್ಕೆಯಾದವನು. ಐ ಆಮ್ ಸಪರೇಟೆಡ್ ಫ್ರಮ್ ದ ವರ್ಲ್ಡ್. ಜಗತ್ತಿನಿಂದ ನಾನು ಬೇರೆಯಾದವನು. ಜಗತ್ತಿನಲ್ಲಿ ಇದ್ದೀನಿ, ಆದರೆ ಜಗತ್ತಿನಾಗೆ ಇರಬಾರ್ದು. ಯಾಕೆಂದರೆ ಇಲ್ಲಿ ನೋಡಿ, ಧರಿಸಿಯನು ಘನತೆಯ ವಸ್ತ್ರ ಲಾಂಛನವನು. ಇವತ್ತು ನೀವು ಆಲೋಚನೆ ಮಾಡಿ, ನನ್ನ ವಸ್ತ್ರಗಳು ಘನತೆಯನ್ನು ಹೆಚ್ಚಿಸುತ್ತೇವ, ಕುಗ್ಗಿಸುತ್ತವ? ಇದರಲ್ಲಿ ಬೇರೆ ಯಾರ ಜ್ಞಾನ ನಿಮಗೆ ಬೇಡ, ಬೇರೆ ಯಾರು ಸರ್ಟಿಫಿಕೇಟ್ ಕೊಡುವುದು ಬೇಡ.
ನನ್ನ ಆಲೋಚನೆಗಳು ಘನತೆಯನ್ನು ಹೆಚ್ಚಿಸುತ್ತವ ಕುಗ್ಗಿಸುತ್ತವ? ನನ್ನ ಪ್ರಸನ್ನತೆ ಘನತೆಯನ್ನು ಹೆಚ್ಚಿಸುತ್ತಾ ಕುಗ್ಗಿಸುತ್ತಾ? ನನ್ನ ಮಾತು ಘನತೆಯನ್ನು ಹೆಚ್ಚಿಸುತ್ತಾ ಕುಗ್ಗಿಸುತ್ತಾ? ನೋಡಿ, ಇದೆಲ್ಲ ನಮಗೆ ಬೇಕು, ತೋರ್ಪಡಿಕೆಗಾಗಿ ಅಲ್ಲ, ಬದಲಾಗಿ ನಿಜ ಜೀವನ. ನಮ್ಮಲ್ಲಿ ಏನೇ ಗೊತ್ತಾ, ಸಿನಿಮೆಯ ಜೀವನವಿದೆ ಮತ್ತು ನಿಜ ಜೀವನವಿದೆ. ಪ್ರಭು ಧರಿಸಿದನು ಘನತೆಯ ವಸ್ತ್ರ ಲಾಂಛನವನ್ನು, ತೊಟ್ಟಿಹನು ಶೌರ್ಯವೆಂಬ ನಡುವು ಕಟ್ಟನು ಶೌರ್ಯ. ಯಾಕಂದ್ರೆ ಘನತೆ ಇರುವಾಗ ಶೌರ್ಯ ದೇವರೇ ಕೊಡ್ತಾರೆ, ದೇವರಲ್ಲಿ ಅದು ಇದೆ. ಸ್ಥಿರಪಡಿಸಿದನು ಕದಲದಂತೆ ಜಗವನ್ನು, ಈ ಜಗವನ್ನು ಪ್ರಭು ಸ್ಥಿರಪಡಿಸಿದ್ದಾನೆ. ಆದ್ದರಿಂದ ಯಾರಿಗೂ ಈ ಜಗವನ್ನು ನಾಶ ಮಾಡಲಾಗುವುದಿಲ್ಲ. ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ. ಯಾರು ನಿನ್ನನ್ನು ಕದಲಿಸಲಾಗುವುದಿಲ್ಲ. ಅನೇಕ ಬಾರಿ ಇದೆ, ನಮ್ಮನ್ನು ಸಾಯಿಸಬಹುದು, ಸತ್ಯವನ್ನು ಸಾಯಿಸಲು ಆಗುವುದಿಲ್ಲ, ದೇವರನ್ನು ಸಾಯಿಸಲಾಗುವುದಿಲ್ಲ, ಹಿಂಸಿಸಲಾಗುವುದಿಲ್ಲ. ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ. ಸಮುದ್ರಗಳು ಪ್ರಭು ಮೊರೆಯುತ್ತಿಹವು, ಗರ್ಜನೆಗೈದು ಬೋರ್ಗರೆಯುತ್ತಿಹವು. ಸಮುದ್ರಗಳು ಮೊರೆಯುತ್ತಿಹವು, ಗರ್ಜನೆಗೈದು ಬೋರ್ಗರೆಯುತ್ತಿಹವು. ಸಾಗರಗಳ ಗರ್ಜನೆಗಳಿಗಿಂತ, ಸಾಗರಗಳ ಗರ್ಜನೆಗಿಂತ, ಸಮುದ್ರ ತರಂಗಗಳಿಗಿಂತ ಮಹೋನ್ನತ ಪ್ರಭು ಬಲವಂತ. ಸಾಗರಗಳ ಗರ್ಜನೆಗಿಂತ, ಸಮುದ್ರ ತರಂಗಗಳಿಗಿಂತ ಮಹೋನ್ನತ ಪ್ರಭು ಬಲವಂತ. ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ. ದೇವರ ಶಕ್ತಿ ಅಗಾಧವಾದುದು, ಅಗಮ್ಯವಾದುದು. ಅಂದರೆ ಸಾಗರಗಳ ಗರ್ಜನೆಗಿಂತ, ಸಮುದ್ರ ತರಂಗಗಳಿಗಿಂತ ಮಹೋನ್ನತ ಪ್ರಭು ಬಲವಂತ. ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ. ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗ ಯುಗಾಂತರಕ್ಕೂ ಅದು ಅರ್ಹ. ಆದ್ದರಿಂದ ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ, ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗ ಯುಗಾಂತರಕ್ಕೂ ಅದು ಅರ್ಹ. ಆದ್ದರಿಂದ ರಾಜಾದಿರಾಜ ಪ್ರಭುವನ್ನು ನಾವು ಕೊಂಡಾಡೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಮುಂದಿನ ಕೀರ್ತನೆ 94 ವಾಕ್ಯಗಳು 1ರಿಂದ ಸುಮಾರು 23 ವಾಕ್ಯಗಳಿವೆ. ಇದು ಹೆಚ್ಚಿನದಾಗಿ ನಮಗೆ ಸ್ವಲ್ಪ ಹತ್ತಿರವಾಗ್ಬೋದು ಅಥವಾ ಮೆಚ್ಚುಗೆ ಆಗ್ಬೋದು. ಕಾರಣ ಇದು ಒಂಥರ ಪ್ರತೀಕಾರಕ್ಕಾಗಿ ಪ್ರಾರ್ಥನೆ. ನಾವು ಪ್ರತೀಕಾರಕ್ಕಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ಆದರೆ ಈ ಕೀರ್ತನೆ ಒಂದು ಭಾವ ನಮಗೆ ಅರ್ಥ ಮಾಡುತ್ತೆ. ಯೇಸು ಸ್ವಾಮಿಗಳು ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ, ಪ್ರತ್ಯುಪಕಾರ. ಈ ಕೀರ್ತನೆಯೊಳಗೆ ನಾವು ಪ್ರವೇಶಿಸೋಣ. ಹೇ ಪ್ರಭು, ಮುಯಿ ತೀರಿಸುವ ದೇವ, ಮುಯಿ ತೀರಿಸಲು ಎದ್ದು ಬಾರಯ್ಯ. ಪ್ರಭು ಲೋಕದ ನ್ಯಾಯಾಧಿಪತಿ, 7 ಗರ್ವಿಗಳಿಗೆ ಮಾಡು ತಕ್ಕ ಶಾಸ್ತಿ. ಎಲ್ಲಿಯವರೆಗೆ ಪ್ರಭು, ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು ಹೀಗೆ? ಉಬ್ಬಿ ಹೋಗಿಹರು ಕೆಡುಕರೆಲ್ಲರೂ, ಜಂಬ ಕೊಚ್ಚಿಕೊಳ್ಳುತ್ತಿಹರು ಅವರು. ನಸುಕಿ ಹಾಕುತ್ತಿಹರು ನಿನ್ನ ಪ್ರಜೆಯನು, ಹಿಂಸಿಸುತ್ತಿಹರು ನಿನ್ನ ಸ್ವಕೀಯರನು. ವಧಿಸುತ್ತಿಹರು ವಿಧವೆಯರನು, ಪರದೇಶಿಯರನು, ಹತ್ಯೆ ಮಾಡುತ್ತಿಹರು ಗತಿಯಿಲ್ಲದ ಅನಾಥರನು. ಅವರಾಡಿಕೊಳ್ಳುತ್ತಿಹರು ಪ್ರಭು ನೋಡನೆಂದು, ಯಾಕೋಬ್ಯರ ಸ್ವಾಮಿ ದೇವ ವಿಚಾರಿಸನೆಂದು. ಮೂರ್ಖರೇ, ನಿಮಗೆ ಜ್ಞಾನೋದಯವಾಗುವುದಾವಾಗ? ಪಶುಪ್ರಾಯರಾದ ಪ್ರಜೆಗಳು ಗಮನಿಸುವುದಾವಾಗ? ಕಿವಿ ಮಾಡಿದವನು ಕೇಳದಿರುವನೋ? ಕಣ್ಣು ಕೊಟ್ಟವನು ನೋಡದಿರುವನೋ? ರಾಷ್ಟ್ರಗಳನ್ನು ಖಂಡಿಸುವವನು ದಂಡಿಸದಿರುವನೋ? ಮನುಜರಿಗೆ ಬುದ್ಧಿ ಕಲಿಸುವವನು ಬುದ್ಧಿಹೀನನೋ? ಮನುಜರ ಆಲೋಚನೆಗಳು ತಿಳಿದೇ ಇವೆ ಪ್ರಭುವಿಗೆ, ಉಸಿರಿನಷ್ಟೇ ವ್ಯರ್ಥವೆಂದು ಗೊತ್ತಿದೆ ಆತನಿಗೆ. ಪ್ರಭು, ನಿನ್ನಿಂದ ಶಿಕ್ಷಿತನಾದ ಮಾನವ ಧನ್ಯ, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ, ದುರುಳರಿಗೆ ನೀನು ಗುಂಡಿಯನ್ನು ತೋಡುವಾಗ. ತಳ್ಳಿಬಿಡಲು ಪ್ರಭು ತನ್ನ ಜನರನ್ನು, ಕೈ ಬಿಡನವನು ತನ್ನ ಸ್ವಕೀಯರನು. ನ್ಯಾಯ ತೀರ್ಪು ಮರಳಿ ತಿರುಗುವುದು ನೀತಿಯತ್ತ, ನೇರ ಮನಸ್ಕರೆಲ್ಲ ಮಾಡುವರು ಅದನ್ನು ಸಮರ್ಥ. ದುರುಳರಿಗೆದುರಾಗಿ ನನ್ನ ಪಕ್ಷ ವಹಿಸುವವರಾರು? ಕೆಡುಕರಿಗೆ ವಿರುದ್ಧ ನನ್ನ ಪರ ನಿಲ್ಲುವವರಾರು? ನನಗಿಲ್ಲದಿದ್ದರೆ ಪ್ರಭುವಿನ ಮರುಕ, ಮನೆಯಾಗುತ್ತಿತ್ತೆನಗೆ ಅದೋ ಲೋಕ. ನನ್ನ ಕಾಲು ಜಾರಿಗೋಯಿತು ಎನ್ನುವುದರೊಳಗೆ, ನಿನ್ನ ಅಚಲ ಪ್ರೀತಿ ಪ್ರಭು ನೆರವಾಯಿತೆನಗೆ.
ನನ್ನ ಅಂತರಂಗದಲ್ಲಿ ಏಳಲು ಆಂದೋಲನ, ತಂದಿತೆನ್ನ ಮನಕ್ಕೆ ಆನಂದ ನಿನ್ನ ಸಾಂತ್ವನ. ಅನ್ಯಾಯ ಸ್ಥಾಪಕರಿಗೂ ನಿನಗೂ ಸಂಬಂಧವೆಲ್ಲಿ, ಕೇಡನ್ನು ಕಲ್ಪಿಸುತ್ತಾರವರು ಶಾಸನದ ಹೆಸರಿನಲ್ಲಿ. ಹೊಂಚು ಹಾಕುವರವರು ನೀತಿವಂತರ ಪ್ರಾಣಕ್ಕೆ, ಮರಣ ಶಿಕ್ಷೆ ವಿಧಿಸುವರವರು ನಿರಪರಾಧಿಗಳಿಗೆ. ನನಗೂ ಪ್ರಭುವೇ ಕಲ್ಲು ಕೋಟೆ, ನನಗಾಶ್ರಯ ನೀಡುವ ಪೊರೆಬಂಡೆ. ದಂಡಿಸುವನ ಕೆಡುಕರನು ಅವರ ಕೆಟ್ಟತನಕ್ಕಾಗಿ, ನಿರ್ಮೂಲ ಮಾಡುವನ ಜನರ ದುಷ್ಟತನಕ್ಕಾಗಿ. ನಮ್ಮೊಡೆಯ ದೇವನು ಸಂಹರಿಸಿ ಬಿಡುವನು ಈ ಕಾರಣಕ್ಕಾಗಿ. ಆತ್ಮೀಯರೇ, ಕೀರ್ತನಕಾರ ತನ್ನ ಹೃದಯದಲ್ಲಿನ ಅಂತರಾಳದ ಭಾವವನ್ನು ಈ ಕೀರ್ತನೆಯಲ್ಲಿ ನಮಗೆ ತೋರ್ಪಡಿಸುತ್ತಾನೆ. ಏಕೆಂದರೆ ಆತನಿಗಾದ ಅನುಭವ, ಶತ್ರುಗಳ ನೋವು, ದುಃಖ ಹಾಗೂ ನಿರಾಶೆ ಹಾಗೂ ಸೋಲು, ಇವುಗಳ ಅನುಭವ ಆತ ಈ ಕೀರ್ತನೆಯಲ್ಲಿ ತರ್ತಾನೆ. ದೇವರನ್ನು ಮುಂದೆ ಹಾಕ್ತಾನೆ. ದೇವರೇ, ನೀನು ಮುಯಿ ತೀರಿಸು, ನನ್ನಿಂದ ಅಸಾಧ್ಯ, ನಿನ್ನಿಂದ ಸಾಧ್ಯ. ಹೇ ಪ್ರಭು, ಮುಯಿ ತೀರಿಸುವ ದೇವ, ಮುಯಿ ತೀರಿಸಲು ಎದ್ದು ಬಾರಯ್ಯ, ಅಂದರೆ ನನಗೆ ಸಹಾಯ ಮಾಡಲು ಎದ್ದು ಬಾರಯ್ಯ. ಪ್ರಭು ಲೋಕದ ನ್ಯಾಯಾಧಿಪತಿ, 7 ಗರ್ವಿಗಳಿಗೆ ಮಾಡತಕ್ಕ ಶಾಸ್ತಿ. ನೀನು ಲೋಕದ ನ್ಯಾಯಾಧಿಪತಿ, ಗರ್ವಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಲು ಶಕ್ತನು ನೀನಾಗಿದ್ಯಾ. ಎಲ್ಲಿಯವರೆಗೆ ಪ್ರಭು, ಎಲ್ಲಿಯವರೆಗೆ ದುರುಳರು ಹಿಗ್ಗುತ್ತಲೇ ಇರಬೇಕು? ಹೀಗೆ ನಮಗೆ ಹಾಗೆ ತೋಚುತ್ತೆ. ದುರುಳರು ಹಿಗ್ಗುತ್ತಾ ಇದ್ದಾರೆ, ಬಡವರು ಬಡವರಾಗಿ ಹೋಗ್ತಾ ಇದ್ದಾರೆ. ಸತ್ಯಕ್ಕೆ ಸಮಯವಲ್ಲ ಅಂತ ನಾವು ಯೋಚನೆ ಮಾಡಬಹುದು. ಆ ಒಂದು ಭಾವದಿಂದ ಆತ ಪ್ರಾರ್ಥಿಸುವುದು ಮತ್ತು ನಮಗೂ ಕೂಡ ನಮ್ಮ ಹೃದಯದ ಭಾವಕ್ಕೆ ಹತ್ತಿರವಾಗಿರುವಂಥ ಕೀರ್ತನೆ ಅಂದರೆ ತಪ್ಪಾಗಲಾರದು. ಉಬ್ಬಿ ಹೋಗಿಹರು ಕೆಡುಕರೆಲ್ಲರೂ ಜಂಬ ಕೊಚ್ಚಿಕೊಳ್ಳುತ್ತಿಹರು ಅವರು. ಉಬ್ಬಿ ಹೋಗಿಹರು ಕೆಡುಕರೆಲ್ಲರೂ ಜಂಬ ಕೊಚ್ಚಿಕೊಳ್ಳುತ್ತಿಹರು ಅವರು. ನಸುಕಿ ಹಾಕುದಿಹರು ನಿನ್ನ ಪ್ರಜೆಯನ್ನು, ಹಿಂಸಿಸುತ್ತಿಹರು ನಿನ್ನ ಸ್ವಕೀಯರನು. ನಸುಕಿ ಹಾಕುದಿಹರು ನಿನ್ನ ಪ್ರಜೆಯನ್ನು, ಹಿಂಸಿಸುತ್ತಿಹರು ನಿನ್ನ ಸ್ವಕೀಯರನು. ವಧಿಸುತ್ತಿಹರು ವಿಧವೆಯರನು, ಪರದೇಶಿಯರನು. ಹತ್ಯೆ ಮಾಡುತ್ತಿಹರು ಗತಿ ಇಲ್ಲದ ಅನಾಥರನು. ಏನ್ ಮಾಡ್ತಾರೆ? ಅವರು ಜಂಬದಿಂದ ಉಬ್ಬಿಕೊಂಡಿದ್ದಾರೆ. ನಸುಕಿ ಹಾಕುತ್ತಿಹರು ನಿನ್ನ ಪ್ರಜೆಯನ್ನು. ನೋಡಿ, ಇವತ್ತು ಕೂಡ ಹಾಗೆ ನಡೀತಾ ಇದೆ. ಹಿಂಸಿಸುತ್ತಿರೋ ನಿನ್ನ ಸ್ವಕೀಯರನು. ಇವತ್ತು ನಾವು ಕ್ರೈಸ್ತರೆನ್ನುವ ಕಾರಣಕ್ಕೆ ನಾವು ಅನುಭವಿಸುವ ಯಾತನೆಗಳು, ಸಂಕಷ್ಟಗಳು, ಹಿಂಸೆಗಳು. ವಧಿಸುತ್ತಿಹರು ವಿಧವೆಯರನು, ಪರದೇಶಿಯರನು. ಹತ್ಯೆ ಮಾಡುತ್ತಿಹರು ಗತಿ ಇಲ್ಲದ ಅನಾಥರನು. ಇವತ್ತು ಅವರನ್ನು ಕೇಳುವವರು ಯಾರೂ ಇಲ್ಲ. ಅವರ ಆಡಿಕೊಳ್ಳುತ್ತಿಹರು ಪ್ರಭು ನೋಡನೆಂದು. ಎಲ್ಲಿದ್ದಾರೆ ದೇವರು? ಯಾಕೋಬ್ಯರ ಸ್ವಾಮಿ ದೇವ ವಿಚಾರಿಸನೆಂದು. ಮೂರ್ಖರೇ, ನಿಮಗೆ ಜ್ಞಾನೋದಯವಾಗುವುದು ಯಾವಾಗ? ನೋಡಿ, ನೀವು ಮೂರ್ಖರಾಗಿದ್ದೀರಿ. ಮೂರ್ಖರು ಮಾತ್ರ ಇಂಥ ದುಷ್ಕೃತ್ಯಗಳನ್ನು ಮಾಡಲು ಸಾಧ್ಯ. ಮೂರ್ಖರೇ, ನಿಮಗೆ ಜ್ಞಾನೋದಯವಾಗುವುದು ಯಾವಾಗ? ಕಿವಿ ಮಾಡಿದವನು ಕೇಳದಿರುವನೋ, ಕಣ್ಣು ಕೊಟ್ಟವನು ನೋಡದಿರುವನೋ? ನೀವು ಮೂರ್ಖರಾಗಿ ವರ್ತಿಸಬೇಡಿ. ನಿಮಗೆ ಸಿಕ್ಕ ಅಧಿಕಾರಗಳು ಇರ್ಬೋದು, ಏನೇ ಇರಬಹುದು, ಅದನ್ನು ಮೂರ್ಖರಂತೆ ವರ್ತಿಸಿ ಹಾಳು ಮಾಡಬೇಡಿ. ಕಿವಿ ಮಾಡಿದವನು ಕೇಳದಿರುವನೋ, ಕಣ್ಣು ಕೊಟ್ಟವನು ಕಾಣದಿರುವನೋ, ನೋಡದಿರುವನೋ, ರಾಷ್ಟ್ರಗಳನ್ನು ಖಂಡಿಸುವವನು ದಂಡಿಸದಿರುವನೋ. ರಾಷ್ಟ್ರಗಳನ್ನು ಖಂಡಿಸುವವನು. ಏಕೆಂದರೆ ಪ್ರತಿಯೊಂದು ಅಧಿಕಾರಗಳು ದೇವರಿಂದ ಬರುವುದು. ಅದರಿಂದ ದೇವರ ಅಧಿಕಾರವನ್ನು ದುರುಪಯೋಗ ಪಡಿಸಿದಾಗ ದಂಡನೆ ಅದರೊಟ್ಟಿಗೆ ಬರುತ್ತೆ. ಮನುಷ್ಯರಿಗೆ ಬುದ್ಧಿ ಕಲಿಸುವವನು ಬುದ್ಧಿಹೀನನು. ನೋಡಿ, ದೇವರು ನಮಗೆ ಬುದ್ಧಿ ಕೊಡ್ತಾರೆ, ಅವರು ಬುದ್ಧಿಹೀನರಲ್ಲ. ಮನುಜರ ಆಲೋಚನೆಗಳು ತಿಳಿದೇ ಇವೆ ಪ್ರಭುವಿಗೆ. ನಮ್ಮೆಲ್ಲರ ಆಲೋಚನೆಗಳು ದೇವರಿಗೆ ತಿಳಿದಿವೆ. ಉಸಿರಿನಷ್ಟೇ ವ್ಯರ್ಥವೆಂದು ಗೊತ್ತಿದೆ ಆತನಿಗೆ. ನಮ್ಮ ಆಲೋಚನೆಗಳು ಹೇಗೆ ಉಸಿರು ತಗೊಳ್ತೀವಿ ಬಿಡ್ತೀವಿ ಅಷ್ಟೇ ವ್ಯರ್ಥ. ಪ್ರಭು, ನಿನ್ನಿಂದ ಶಿಕ್ಷಿತನಾದ ಮಾನವ ಧನ್ಯ, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ಅದರಿಂದ ಇವತ್ತು ನಾವು ಪ್ರಭುವಿನಿಂದ ಶಿಕ್ಷಿತರಾಗಬೇಕು. ಪ್ರಭುವಿನ ವಾಕ್ಯದಂತೆ ನಾವು ಜೀವಿಸಬೇಕು. ಪ್ರಭುವಿನ ಹಾದಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಬೇಕು. ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ, ಅಂದರೆ ದೇವರ ಜ್ಞಾನವನ್ನು ಪಡೆದವನು ಧನ್ಯ. ದೇವರ ವಾಕ್ಯ ಆಲಿಸುವವನು ಧನ್ಯ. ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ, ದುರುಳರಿಗೆ ನೀನು ಗುಂಡಿಯನ್ನು ತೋಡುವಾಗ. ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ, ದುರುಳರಿಗೆ ನೀನು ಗುಂಡಿಯನ್ನು ತೋಡುವಾಗ. ತಳ್ಳಿಬಿಡಲು ಪ್ರಭು ತನ್ನ ಜನರನ್ನು
ಕೈ ಬಿಡನವನು ತನ್ನ ಸ್ವಕೀಯರನು, ತಳ್ಳಿಬಿಡಲು ಪ್ರಭು ತನ್ನ ಜನರನು. ಕೈ ಬಿಡನವನು ತನ್ನ ಸ್ವಕೀಯರನ್ನು ತಾನು ಆಯ್ದುಕೊಂಡ ಜನರನ್ನು ಆತ ಕೈ ಬಿಡಲಾರ. ನ್ಯಾಯ ತೀರ್ಪು ಮರಳಿ ತಿರುಗುವುದು ನೀತಿಯತ್ತ. ನೋಡಿ, ಕೊನೆಗೂ ಆ ನೀತಿಯ ಒಂದು ಜಯವು ಉಂಟಾಗುವುದು. ನ್ಯಾಯ ತೀರ್ಪು ಮರಳಿ ತಿರುಗುವುದು ನೀತಿಯತ್ತ, ನೇರ ಮನಸ್ಕರೆಲ್ಲ ಮಾಡುವರು ಅದನ್ನು ಸಮರ್ಥ. ದುರುಳರಿಗೆ ಎದುರಾಗಿ ನನ್ನ ಪಕ್ಷ ವಹಿಸುವವರಾರು? ಕೆಡುಕರಿಗೆ ವಿರುದ್ಧ ನನ್ನ ಪರ ನಿಲ್ಲುವವರಾರು? ನೋಡಿ, ದುರುಳರ ಪಕ್ಷ ವಹಿಸುವವರಾರು ದೇವರಿಗೆ ಎದುರಾಗಿ? ಕೆಡುಕರ ವಿರುದ್ಧ ನನ್ನ ಪರ ನಿಲ್ಲುವವರಾರು? ನನಗಿಲ್ಲದಿದ್ದರೆ ಪ್ರಭುವಿನ ಮರುಕ, ಮನೆಯಾಗುತ್ತಿತ್ತೆನಗೆ ಅಧೋಲೋಕ. ನಾನಿವತ್ತು ಬದುಕಿದ್ದೀನಿ ಅಂದರೆ ದೇವರ ಕರುಣೆ, ಕೃಪೆ, ಮರುಕ, ಮಮತೆ, ಕರುಣೆ. ನನಗಿಲ್ಲದಿದ್ದರೆ ಪ್ರಭುವಿನ ಮರುಕ, ಮನೆಯಾಗುತ್ತಿತ್ತೆನಗೆ ಅಧೋಲೋಕ. ನನ್ನ ಕಾಲು ಜಾರಿ ಹೋಯಿತು ಎನ್ನುವುದರ ಒಳಗೆ ನಿನ್ನ ಅಚಲ ಪ್ರೀತಿ ಪ್ರಭು ನೆರವಾಯಿತೆನಗೆ. ನನ್ನ ಕಾಲು ಜಾರಿ ಹೋಯಿತು ಎನ್ನುವುದರ ಒಳಗೆ ನಿನ್ನ ಅಚಲ ಪ್ರೀತಿ ಪ್ರಭು ನೆರವಾಯಿತೆನಗೆ. ನನ್ನ ಅಂತರಂಗದಲ್ಲಿ ಏಳಲು ಆಂದೋಲನ, ತಂದಿತೆನ್ನ ಮನಕ್ಕೆ ಆನಂದ ನಿನ್ನ ಸಾಂತ್ವನ. ನನ್ನ ಅಂತರಂಗದಲ್ಲಿ ಏಳಲು ಆಂದೋಲನ, ತಂದಿತೆನ್ನ ಮನಕ್ಕೆ ಆನಂದ ನಿನ್ನ ಸಾಂತ್ವನ. ಅನ್ಯಾಯ ಸ್ಥಾಪಕರಿಗೂ ನಿನಗೂ ಸಂಬಂಧವಿಲ್ಲಿ. ಕೇಡನ್ನು ಕಲ್ಪಿಸುತ್ತಾರವರು ಶಾಸನದ ಹೆಸರಿನಲ್ಲಿ. ನೋಡಿ, ಇವತ್ತು ಅನ್ಯಾಯ ಸ್ಥಾಪಕರಿಗೂ, ಇವತ್ತು ನ್ಯಾಯ ಅಲ್ಲ, ಅನ್ಯಾಯ ಸ್ಥಾಪಿಸಲು ನೋಡ್ತಾ ಇದ್ದಾರೆ. ಜನರನ್ನು ಎತ್ತಿ ಕಟ್ಟುವುದು, ಮತಗಳ ವಿರುದ್ಧ, ಧರ್ಮಗಳ ವಿರುದ್ಧ, ವ್ಯಕ್ತಿಗಳ ವಿರುದ್ಧ ಇದೆಲ್ಲ ನಡೀತಾ ಇದೆ, ಅಥವಾ ಜಾತಿಗಳ ವಿರುದ್ಧ. ಅನ್ಯಾಯ ಸ್ಥಾಪಕರಿಗೂ ನಿನಗೂ ಸಂಬಂಧವಿಲ್ಲಿ. ಕೇಡನ್ನು ಕಲ್ಪಿಸುತ್ತಾರವರು ಶಾಸನದ ಹೆಸರಿನಲ್ಲಿ. ಶಾಸನಗಳನ್ನು ಮಾಡಬಹುದು, ಅದರ ಹೆಸರಿನಲ್ಲಿ ಕೇಡನ್ನು ಕಲ್ಪಿಸುತ್ತಾರೆ. ನಿಜವಾಗಿ ಅವರು ನ್ಯಾಯ ನೀತಿ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಹುಂಚು ಹಾಕುವರವರು ನೀತಿವಂತರ ಪ್ರಾಣಕ್ಕೆ, ಮರಣ ಶಿಕ್ಷೆ ವಿಧಿಸುವರವರು ನಿರಪರಾಧಿಗಳಿಗೆ. ನನಗೋ ಪ್ರಭುವೇ ಕಲ್ಲು ಕೋಟೆ, ನನಗಾಶ್ರಯ ನೀಡುವ ಪೊರೆ ಬಂಡೆ. ನನಗೆ ಪ್ರಭುವೇ ಕಲ್ಲು ಕೋಟೆ ಮತ್ತು ಪ್ರಭುವೇ ಆಶ್ರಯ ಪೊರೆ ಬಂಡೆ. ಯಾಕಂದರೆ ನಮ್ಮ ಜೊತೆಗೆ ಪ್ರಭು ಇರುವಾಗ ನಮಗೆ ಯಾವ ತೊಂದರೆಯೂ ಇರುವುದಿಲ್ಲ. ನಾವು ಹೀಗೆ ಪ್ರಾರ್ಥಿಸಬೇಕು, ನನಗೋ ಪ್ರಭುವೇ ಕಲ್ಲು ಕೋಟೆ, ನನಗಾಶ್ರಯ ನೀಡುವ ಪೊರೆ ಬಂಡೆ. ದಂಡಿಸುವನ ಕೆಡುಕರನು ಅವರ ಕೆಟ್ಟತನಕ್ಕಾಗಿ, ನಿರ್ಮೂಲ ಮಾಡುವನ ಜನರ ದುಷ್ಟತನಕ್ಕಾಗಿ. ಇವತ್ತು ಕೆಡುಕರು ತಮ್ಮ ಕೆಟ್ಟತನಕ್ಕಾಗಿ ದಂಡನೆಯನ್ನು ಅನುಭವಿಸುತ್ತಾರೆ, ನಿರ್ಮೂಲ ಮಾಡುವ ಜನರ ದುಷ್ಟತನಕ್ಕಾಗಿ. ಏಕೆಂದರೆ ಆ ದುಷ್ಟತನಗಳು ಹೆಚ್ಚಾದಾಗ ನಮಗೆ ಗೊತ್ತಿದೆ, ಹಳೆ ಒಡಂಬಡಿಕೆಯಲ್ಲಿ ಯಾವಾಗ ಸೊಡೋಮ್ ಗೊಮೋರ ಕಾಮ ಹೆಚ್ಚಾಯಿತು, ಆವಾಗ ಗಂಧಕದ ಮಳೆ ಬಂತು. ನೈಸರ್ಗಿಕವಾಗಿಯೂ ಕೂಡ ವಿಕೋಪಗಳನ್ನು ನಾವು ಕಾಣ್ತಾ ಇದ್ದೀವಿ. ಕಾರಣ ಯಾವಾಗ ಮನುಷ್ಯನ ಪಾಪದ ಕೊಡ ತುಂಬಿ ತುಳುಕಿದಾಗ ಇಂಥವುಗಳು ನಮಗೆ ರಿಯಾಕ್ಷನ್ಗಳು ಕಾಣ್ತಾ ಇವೆ. ಯಾಕಂದರೆ ಪಾಪದ ಸಂಬಳ ಮರಣ, ಆದರೆ ಯೇಸುವಿನಲ್ಲಿ ನಮಗೆ ನಿತ್ಯ ಜೀವವಿದೆ. ನಮ್ಮ ಒಡೆಯ ದೇವನು ಸಂಹರಿಸಿ ಬಿಡುವನು ಈ ಕಾರಣಕ್ಕಾಗಿ. ನಮ್ಮ ಒಡೆಯ ದೇವನು ಸಂಹರಿಸಿ ಬಿಡುವನು ಯಾವ ಕಾರಣಕ್ಕಾಗಿ? ಕೆಡುಕರ ಕೆಟ್ಟತನಕ್ಕಾಗಿ ಮತ್ತು ದುಷ್ಟತನಕ್ಕಾಗಿ. ಅದರಿಂದ ಆತ್ಮೀಯರೇ, ನಾವು ದುಷ್ಟರಾಗುವುದು ಬೇಡ, ಕೆಡುಕತನದಲ್ಲಿ ಜೀವಿಸುವುದು ಬೇಡ. ಉಳಿತದ್ದು ಮಾಡೋಣ, ಉಳಿತಲ್ಲಿ ಬಾಳೋಣ, ಹಾಗೂ ಪ್ರಭುವಿನಲ್ಲಿ ನಾವು ಜೀವಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ಧ್ಯಾನಿಸಿದ ಈ ಕೀರ್ತನೆಗಳು 93, 92, 93, 94 ಸೃಷ್ಟಿಕರ್ತನ ಸ್ತುತಿ ಹಾಗೂ ಆತನೇ ನನಗೆ ಪೊರೆ ಬಂಡೆ, ಆತನಲ್ಲಿ ವಕ್ರತೆ, ನಿನ್ನಲ್ಲಿ ವಕ್ರತೆ ಇಲ್ಲ ಸ್ವಾಮಿ, ನೀನು ರಾಜಾದಿರಾಜ. ಹಾಗೂ ವಿಶೇಷವಾಗಿ ನಮಗಾಗುವ ಅನುಭವಗಳ ಪ್ರಾರ್ಥನೆ ಕೀರ್ತನೆ 94. ಅನೇಕ ಬಾರಿ ನಮಗೆ ಆಗುವ ಅನ್ಯಾಯ, ಅಕ್ರಮಗಳು, ನ್ಯಾಯ ಸಿಗದೇ ಇದ್ದಾಗ, ಅಥವಾ ನಮ್ಮನ್ನು ಭ್ರಷ್ಟಾಚಾರದ ಕಡೆಗೆ ನಮ್ಮನ್ನು ಇಳಿಯುವಂತೆ ಮಾಡಿದಾಗ, ಅಂದರೆ ಆ ಒಂದು ಸಿಸ್ಟಮಲ್ಲಿ ನಾವು ಜೀವಿಸುವಾಗ, ಇವತ್ತು ಇಂಥ ಒಂದು ಕಷ್ಟದ ಸಂಕಷ್ಟದ ಸಮಯದಲ್ಲಿ ನಾವು ಇರುವಾಗ, ಯಾರೇ ಇರಲಿ, ರಾಜಾಧಿಕಾರಿಗಳು ಅಥವಾ ಪ್ರಜಾಧಿಪತಿಗಳು, ಅವರು ನ್ಯಾಯ ನೀತಿಯಲ್ಲಿ ಜೀವಿಸದೇ ಇದ್ದಾಗ, ದೇವ ಕೆಡುಕುತನ ಈ ಲೋಕದಲ್ಲಿ ಹೆಚ್ಚಾದಾಗ, ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಇಳಿದು ಬಂದು ನಮ್ಮನ್ನು ಸತ್ಯದ ಹಾದಿಯಲ್ಲಿ ಜೀವಿಸುವಂತೆ ಮಾಡು. ಇದೋ ಪ್ರಭು ಯೇಸುವಿನ ನಾಮದಲ್ಲಿ ನಮ್ಮ ದೇಹ, ಆತ್ಮ, ಮನಸ್ಸುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸು. ನಮ್ಮಲ್ಲಿರುವ ಎಲ್ಲ ಅಧಿಕಾರಿಗಳಿಗಾಗಿ, ಮೇಲಾಧಿಕಾರಿಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅವರು ಒಳ್ಳೆ ರೀತಿಯಲ್ಲಿ ಸಂಪೂರ್ಣ ಮನಸ್ಸು, ಸಂಪೂರ್ಣ ಶಕ್ತಿಯಿಂದ, ಸಂಪೂರ್ಣ
ಸಮಾಧಾನದಿಂದ ಶಾಂತಿಯಿಂದ ಕೆಲಸ ಮಾಡುವಂತೆ ಅವರ ಮನಸ್ಸುಗಳನ್ನು ರೂಪಿಸಿರಿ. ಈ ದಿನಗಳಲ್ಲಿ ನಡೆಯುತ್ತಿರುವ ಎಲ್ಲ ಅಲ್ಲೋಲ ಕಲ್ಲೋಲಗಳು, ರಾಜಕೀಯ ವಿದ್ಯಮಾನಗಳು, ಸಾಮಾಜಿಕ ತುಮುಲಗಳು, ಇದೆಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ನೈತಿಕತೆಗೆ ವಿರೋಧವಾಗಿ ಬರುವ ನಿಯಮಗಳು ನಿಮಗೆ ತಿಳಿದಿವೆ. ಅವೆಲ್ಲವನ್ನು ನಿಭಾಯಿಸಲು ನೀವು ಶಕ್ತರಾಗಿದ್ದೀರಿ. ನಾವು ಯಾವುದೇ ರೀತಿಯಲ್ಲಿ ಕನ್ಫ್ಯೂಸ್ಗೊಳ್ಳದೆ ಅಥವಾ ನಮಗೆ ವಿವೇಚನೆಯ ಶಕ್ತಿ ದಯಪಾಲಿಸು. ವಿಶೇಷವಾಗಿ ಈ ಲೋಕದಲ್ಲಿ ಇರುವ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ಆಗು. ಕುಟುಂಬದಲ್ಲಿರುವ ರೋಗ ರುಜಿನ ಅಂಧಕಾರ ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಕುಟುಂಬಗಳು ಪ್ರಭುವಿನ ಪ್ರೇಮದಲ್ಲಿ ತುಂಬಲ್ಪಡಲಿ. ಪ್ರತಿಯೊಂದು ಕುಟುಂಬಗಳು ಅಭಿಷೇಕವಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ವಾಕ್ಯದಲ್ಲಿ ಬಿಡುಗಡೆ ಹಾಗೂ ಯೇಸುವಿನ ರಕ್ತದಲ್ಲಿ ಸಂರಕ್ಷಣೆ ಘೋಷಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಪ್ರೈಸ್ ದ ಲಾರ್ಡ್.